ಸೊ ನಮ್ಮ ಬರ್ಪಿನ LNG ಇವತ್ತು ನಾಳೆ ಶುಕ್ರವಾರ ನಮ್ಮ ದೇವದಾಸ್ನ ಲೀಲಾ ಬರ್ಪಿನ ಸಿನಿಮಾ ರಿಲೀಸ್ ಆಗೋದು ತುಳು ಸಿನಿಮಾ. ತೇಜಸ್ ಪೂಜಾರಿನ 2ನೇ ಸಿನಿಮಾ ಒಂದು ಆಸ್ ಎ ಡೈರೆಕ್ಟರ್. ಫಸ್ಟ್ ಬರ್ಪಿನ 2 years ಬ್ಯಾಕ್ ತುಡಾರ್ ಪಂಪಿನ ಸಿನಿಮಾ ಬಂದಿದ್ದೆ ತುಳು. ಇತ್ತೆ ದೇವದಾಸ್ನ ಲೀಲಾ ಸೆಕೆಂಡ್ ಸಿನಿಮಾ ಎನ್ನ 4ನೇ ಸಿನಿಮಾ. 2ನೇ ಸಿನಿಮಾ ಒಂದು ತುಳು 2 ಕೊಂಕಣಿ ಬಂದಿದ್ದೆ 16 ಬೊಕ್ಕ 17. ಎಸ್ ಎಂಜಾಯ್ಡ್ ಸಿನಿಮಾ. ವಿಶೇಷ ಪನ್ನ ನಮ್ಮ ಇತ್ತೊಂಜಿ ಹ್ಯೂಜ್ ಕೊಲಾಬ್ರೇಷನ್ ಆಗ್ತದೆ ಇತ್ತೆ ನಮ್ಮ ಜೆನ್ಜಿ ಇತ್ತೆ ಇತ್ತೆ ಜನರೇಷನ್ ಇತ್ತೆ ಬದಲಾವಣೆಗೆ ಹ್ಯೂಜ್ ಕೊಲಾಬ್ರೇಷನ್ ಆಗ್ತದೆ. ನಮ್ಮ ತುಳುನಾಡು ಕೋಸ್ಟಲ್ ವರ್ಡ್ಗೆ ಬಾಲಿವುಡ್ ಅಕ್ಲು ಮಲಮಲ ಕೊರಿಯೋಗ್ರಫರ್ ಅಕ್ಲು ಒಂಜಿ ಕೊಲಾಬ್ರೇಷನ್ ಆಗ್ತದೆ. ನಮ್ಮ ದೇವದಾಸ್ ಲೀಲಾ ಬರ್ಪಿನ ಟೈಟಲ್ ಸಾಂಗ್ ನಮ್ಮ ರೆಮೋ ಡಿಸೋಜ್ ಅವಾರ್ಡ್, ಗೀತಾ ಕಪೂರ್ ಅವಾರ್ಡ್, ಟೆರೆನ್ಸ್ ಲೂಯಿಸ್ ಅವಾರ್ಡ್, ಬೊಕ್ಕ ಪುನೀತ್ ಜೆ ಪಾಠಕ್ ಅವಾರ್ಡ್. ಮಸ್ತ್ ಜನ ಇಂಚಿನ ಏಸ್ ಕೊರಿಯೋಗ್ರಫರ್ಸ್ ಫ್ರಮ್ ಬಾಲಿವುಡ್ ಅಕ್ಲು ನಮ್ಮೊಟ್ಟಿಗೆ ಕೈ ಜೋಡಾದ ನಮಕ್ಕೋಸ್ಕರ ಒಂಜಿ ಟೈಟಲ್ ಟ್ರ್ಯಾಕ್ ಒಂಜಿ ಲಿಟ್ರಲಿ ವಿಡಿಯೋ ನಮ್ಮ ಶೂಟ್ ಬಂದದ ಕೊಲಾಬ್ರೇಷನ್ ಎಡ್ಡೆಡ್ ಕೊಡ್ತೇವೆ. ಸೊ ಬಾಂಬೆಡ್ ನಮಕ್ ದೇಪನಾಗ ನಮ್ಮ ಡೈರೆಕ್ಟರ್ ಬೊಕ್ಕ ಪ್ರೊಡ್ಯೂಸರ್ 25 ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ಬಾಲಿವುಡ್ ಇಂಡಸ್ಟ್ರಿ. ಆಲ್ಮೋಸ್ಟ್ 25 years ಕೊರಿಯೋಗ್ರಫಿ ಫೀಲ್ಡ್ ಹೆಂಗ್ ಒಂಜಿ 14 ವರ್ಷ ಅಂದೆ. ಸೊ ಅಲ್ತ ಒಂಜಿ ಟಚ್ ಉಂಟು ಬಾಲಿವುಡ್ ದ. ಸೊ ಅಲ್ತಕ್ಲೆಗ್ ನಮ್ಮ ಇಂಚ ನಮ್ಮ ಬಂತೊಂದುಲ್ಲ ಒಂಜಿ ಹೊಸತ್ ಒಂಜಿ ಬೇರೆ ನಮ್ಮ ಡೈರೆಕ್ಷನ್ ಕೊಗೊಂದುಲ್ಲ ಪನ್ನಕ್ಕೆ ಮುಗ್ಲು ರಜ್ಜನ ಪೋದು ಅಪ್ರೋಚ್ ಆಯ್ತು. ಸೊ ಅಕ್ಲು ಖುಷಿ ಅಕ್ಲು ಪಂಡೇರೆ ಇಜ್ಜಿ ನಮ್ಮ ಉಲ್ಲ ನಮ್ಮಲ್ಲ ಕೊಲಾಬ್ರೇಷನ್ ಮನ್ಪ ನಮ್ಮ ಸೈಡ್ ಇರ್ದು ಒಂಜಿ ಸಪೋರ್ಟ್ ಉಂಡು ಪಂತಿನೇಕ್ ಅಕ್ಲು ನಮ್ಮ ಬಾಂಬೆ ಹೋದ ಅಕ್ಲೊಟ್ಟಿಗೆ ಶೂಟ್ ಬಂದದ ಒಂಜಿ ಟೈಟಲ್ ಟ್ರ್ಯಾಕ್ ರಿಲೀಸ್ ಬಂದದ ಬಿಡುಗಡೆ ಆತನ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಜಯಂತಿ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತದೆ. ಸೊ ಮಾತೆಲ್ಲ ತೂವಲ್ಲಿ. ಸೊ ಅಂಚ ಅಂಡ್ ಈ ಸಿನಿಮಾದ ಕೇಂದ್ರ ಸರ್ ದೇವದಾಸ್ ಲೀಲಾ ಪಣ್ಣದಾದ ದೇವದಾಸ್ನ ಲೀಲಾ ಸರ್ ದೇವದಾಸ್ನ ಲೀಲಾ. ಸೊ ಅವು ಲೀಲಾ ತೂವರ ಪಡಿತನ ಇಗ್ಲು ಮಾತೆಲ್ಲ ಸೇರಿ ಇವತ್ತು 4 ಬರ್ಬಿಟ್ಟು ಥಿಯೇಟರ್ಗೆ. ಸೊ ಜಾಸ್ತಿ ಪಂಡ್ರ ಆವಂದೆ ಜಾಸ್ತಿ ರಿವ್ಯೂ ನೆಟ್ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ದೀತು ಮಾತನ್ನರ ಫೇವರೇಟ್ ದೇವದಾಸ್ ಕಾಪಿಗಡ್ ಸರ್ ಉಳ್ಳೇರು, ಅರವಿಂದ್ ಬೋಲರ್ ಉಳ್ಳೇರು, ನವೀನ್ ಪದಿ ಉಳ್ಳೇರು, ಬೊಕ್ಕ ಎಲ್ಟನ್, ಅದ್ವಿತಿ ಶೆಟ್ಟಿ, ಅನುಷಾ ರಾಜ್, ಅನೂಪ್ ಸಾಗರ್ ನಮ್ಮ ಕಾಸ್ಟ್. ಬೊಕ್ಕ ಆಕ್ಚುಲಿ ಒಂದು ಫಿಲ್ಮ್ ನಮ್ಮ ಕ್ಯಾರೆಕ್ಟರ್ನ ಕುದರೆ ದೇವ್ ನಮ್ದು ದೇವ್ ಕ್ಯಾರೆಕ್ಟರ್ ಉಳ್ಳೇರು, ಒಂದು ದಾಸ್ ಕ್ಯಾರೆಕ್ಟರ್ ಉಳ್ಳೇರು, ಬೊಕ್ಕ ಒಂದು ಲೀಲಾ ಕ್ಯಾರೆಕ್ಟರ್ ಉಳ್ಳೇರು. ಅಂಚ ಮೂಜಿ ಕ್ಯಾರೆಕ್ಟರ್ಸ್ ನಕಲ್ನ ಅರೌಂಡ್ ಒಂದು ಸ್ಟೋರಿ ಆಗೊಂಡು ಐಟ್ ದೇವದಾಸ್ ಬೊಕ್ಕ ಅರವಿಂದ್ ಬೋಲರ್ ಅಕ್ಕಲ್ನ ಒಂದು ಸ್ಪೆಷಲ್ ಒಂದು ಕ್ಯಾರೆಕ್ಟರ್ ಉಂಟು. ಅವು ದಾದಾ ಕ್ಯಾರೆಕ್ಟರ್ ಅವು ಒಬ್ವಿಯಸ್ಲಿ ಮೂವಿ ಬರ್ತದೆ ಆಯ್ತಂದ್ರೆ. ಬೊಕ್ಕ ನಮ್ಮ ಬಾಲಿವುಡ್ ಸಿಂಗರ್ಸ್ಲ ಇರ್ತೇವೆ, ಶಾನ್ ಬೊಕ್ಕ ದಿವ್ಯಾ ಕುಮಾರ್, ಶಹಜಾದ್ ಅಲಿ ಆರ್ ಇತ್ತೆ ದುರಂಧರದ ಸಾಂಗ್ಸ್ ಕೂಡ ಸಿಂಗ್ ಮಾಡ್ತೇವೆ ಶಹಜಾದ್ ಅಲಿ. ಸೊ ಆರ್ಲ ಇರ್ತೇವೆ. ಸೊ ಅಕ್ಕಲ್ನೆಲ್ಲ ಒಂಜಿ ಸಪೋರ್ಟ್ ತಿಕ್ಕದೆ ನಮ್ಮದು. ಬೊಕ್ಕ ಕನ್ನಡ ಇಂಡಸ್ಟ್ರಿದ ಅನಿರುದ್ಧ್ ಶಾಸ್ತ್ರಿ ಅವ್ರು, ಬೊಕ್ಕ ಒಬ್ವಿಯಸ್ಲಿ ತುಳು ಇಂಡಸ್ಟ್ರಿದ ನಮ್ಮ ಪ್ರಕಾಶ್ ಮಹಾದೇವ್ ಆರ್ಲ ಒಂಜಿ ಸಾಂಗ್. ಟೋಟಲ್ 7 ಸಾಂಗ್ಸ್ ಉಂಟು ನಮ್ಮ ಫಿಲ್ಮ್. ಬೇರೆ ಸಿನಿಮಾಗ್ಲ ನಮ್ಮ ಸಿನಿಮಾಗ್ಲ ಸ್ಪೆಷಾಲಿಟಿ ದಾದ ಪನ್ನಾಗ ಇತ್ತೆ ಬರೋದಿತ್ತಿನ ಇನ್ಸಿಡೆಂಟ್ ಸಿನಿಮಾ ಬರ್ತಿನೇಕ್ ಮತ್ ಮಸ್ತ್ ವ್ಯತ್ಯಾಸ ಉಂಟು ದುಂಬುದರ್ಲಕ ದಾಪನಾಗ ಕಾಮಿಡಿ ಅಂದ ಜೆಂಡರ್ ಬೋಂದಿತ್ತು. ಬಟ್ ಇತ್ತೆ ಜನಕ್ಲೆಗ್ ನಮ್ಮ ಶಬಾಷ್ ಕಿರೋಡ್ ಅಕ್ಲು ಎಕ್ಸೆಪ್ಟ್ ಮಂತೊಂದುಲ್ಲೆ ಸ್ಟೋರಿ ಲೈನ್ ಬೇಸ್ ಅವಾರ್ಡ್, ಟೈಮಿಂಗ್ ಕಾಮಿಡಿ ಅವಾರ್ಡ್ ಅಕ್ಲು ಮನ ಎಕ್ಸೆಪ್ಟ್ ಮಂತೊಂದುಲ್ಲೆ. ಸೊ ಅವು ನಮ್ಮ ಕೊಂಚ ಪ್ಲಸ್ ಪಾಯಿಂಟ್. ದಾಪನಾಗ ನಮ್ಮ ಸಿನಿಮಾಲ ಕಾಮಿಡಿ ಉಪ್ಪಾಡು ಪೂರ್ ಕಾಮಿಡಿ ಉಂಟು, ಸ್ಟೋರಿ ಲೈನ್ ಉಂಡು, ಆಕ್ಷನ್ ಉಂಡು, ಥ್ರಿಲ್ಲರ್ ಉಂಡು, ಟ್ವಿಸ್ಟ್ ಉಂಡು ಅಂದು ಪನ್ನೊಲಿ ಒಂಜಿ ಕಂಪ್ಲೀಟ್ ಪ್ಯಾಕೇಜ್ ಲಕ. ಅಂಡ್ ನಿಕ್ಲು ಸಿನಿಮಾ ತೂನಗ್ಲ ನಿಕ್ಲೆ ಗೊತ್ತಾಕೊಂಡು ಇಟ್ಸ್ ಅ ವೆರಿ ಸಿನಿಮ್ಯಾಟಿಕ್ ಮೂವಿ ಲಕ ಬಂದದ. ದುಂಬುದ ಕಾಲ ಪನ್ನೊಂದಿತ್ತೇರಿ ಇಂಚ ಮಂತ ಕಂಪ್ಲೇಂಟ್ಸ್ ಇತ್ತಿದ್ದು ನಮ್ಮ ಆಡಿಯನ್ಸ್ ಅನ್ನಲ್ಲ. ಬಟ್ ಐ ಥಿಂಕ್ ಆ ಕಂಪ್ಲೇಂಟ್ಸ್ ಮನಸ್ಸಿಡಿದು ಐತಮಿತ್ತು ನಮ್ಮ ಬೇಲೆ ಮಂತದ್ದು ನಮ್ಮ ಒಂಜಿ ಸಿನಿಮಾ ಮಂತ ಅನ್ಕೊಂಡು ಈ ಸಿನಿಮಾ ತೂದು ನಿಕ್ಲೆಗ್ 120% ಯಾನ್ ಅಶ್ಯೂರೆನ್ಸ್ ಕೊರೊಂದುಲ್ಲ ನಮ್ಮ ಸಿನಿಮಾ ಅಂಚ ಎಜ್ಜಿ ವಿಭಿನ್ನ ದುಂಡು ನಿಕ್ಲು ತೂದುಲ 100% ಪನ್ಪರ್ ಒಂಜಿ ಕನ್ನಡ ಸಿನಿಮಾ ಲಕ ಮಂತದ ಅಂದ ನಿಕ್ಲು ಎನ್ನದು ನಿಕ್ಲೆ ಮನಸ್ಸಲ್ಲಿ ಖುಷಿಯಾದ ಪೋಪರ್ ಅಂದ್ ಒಂಜಿ ನಂಬಿಕೆ ಕೊಪ್ಪ ಗ್ಯಾರಂಟಿ. ಬೊಕ್ಕ ನೆಟ್ ಒಂಜಿ ಮೋಟಿವೇಶನಲ್ ಮೆಸೇಜ್ ಲ ಉಂಟು. ಎಂಡ್ ಮೋಟಿವೇಶನಲ್ ಮೆಸೇಜ್ ನಮ್ಮ ಒಂಜಿ ಲೋಕಲ್ ಆಡಿಯನ್ಸ್ ಅಕಲ್ನ ಒಂಜಿ ಮಾತ್ರೆಗಳ ಒಂಜಿ ಬಂಗ ಉಪ್ಪುಂಡು ಲೈಫ್. ಸೊ ಅವು ಲೈಫ್ ದ ವಿಷಯ ಒಂಜಿ ಮೋಟಿವೇಶನಲ್ ಮೆಸೇಜ್ ಉಂಟು. ಸೊ ಅವು ಮೆಸೇಜ್ ಮಾತ್ರ ಎಕ್ಸೆಪ್ಟ್ ಮಾಡ್ತಂದ ಅಕಲ್ನ ಲೈಫ್ ಏತ್ ಈಸಿ ಹೋಗು ನಮ್ಗೆ ಒಂಜಿ ಅಂಚ ಮೆಸೇಜ್ ಕೊಡ್ತಾನೆ ಮಾತಾಡೋದು. ಇದು ತೇಜಸ್ ಪೂಜಾರಿ ಬಂದ್ಬಿಟ್ಟು ನನಗೆ ಈ ಸ್ಟೋರಿ ಹೇಳಿದ್ರು ದಿನ ಬಗ್ಗೆ. ಆ ಸ್ಟೋರಿ ಸೂಪರ್ ಆಗಿತ್ತು. ಅದನ್ನ ಎಕ್ಸಿಕ್ಯೂಟಿವ್ ಸೂಪರ್ ಆಗಿ ಮಾಡಿದ್ದಾರೆ ಅದನ್ನ ಹೇಳ್ಬೋದು.
ಅದು ಯಾಕೆ ಮಾಡಿದ್ದಾರೆ ಅಂದರೆ ಅದು ಒಂದು 25 ವರ್ಷ ನಾವು ಇಬ್ಬರು ಕೊರಿಯೋಗ್ರಫರ್ ಆಗಿ ಬಾಂಬೆಲಿ ಕೆಲಸ ಮಾಡಿದ್ದೀವಿ. ನಾವು ಎಲ್ಲರೂ ಜೊತೆ ಕೆಲಸ ಮಾಡಿದ್ದೀವಿ. ನಾವು ಗಣೇಶ್ ಹೆಗಡೆಯಿಂದ ತೊಗೊಂಡು ಗಣೇಶ್ ಮಾಸ್ಟರ್ ಜಿ ಅಂತ ತೊಗೊಂಡು ಗೀತಾ ಕಪೂರ್ ತೊಗೊಂಡು ಫರಾ ಖಾನಿಂದ ತೊಗೊಂಡು ಎಲ್ಲ ಕೊರಿಯೋಗ್ರಫರ್ ಜೊತೆ ಕೆಲಸ ಮಾಡಿದ್ವಿ. ಬಾಂಬೆಲಿ 25 ವರ್ಷ ಮಾಡಿದ್ವಿ, ಕೆಲಸ ಮಾಡಿದ್ವಿ. ಆ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಮೂವಿಯಲ್ಲಿ ಅವರು ಆ ಎಕ್ಸ್ಪೀರಿಯನ್ಸ್ನ ಹಾಕಿದ್ದಾರೆ. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವ್ರು ಹೇಳಿದ್ರು ಈ ಥರ ಪಿಕ್ಚರ್ ಮಾಡಬೇಕಂತ, ನಾನು ಹೇಳಿದ್ರೆ ನೀವು ಶೂಟ್ ಮಾಡಿ, ನಾನು ಏನು ಕ್ರಿಯೇಟಿವಿಟಿ ಬರಲ್ಲ. ಬಟ್ ಮೂವಿ ಮುಗ್ದಾದ್ಮೇಲೆ ಫಸ್ಟ್ ಕಟ್ ನಾನು ನೋಡಬೇಕು, ಅಲ್ಲೇ ನಾನು ಕ್ರಿಟಿಕ್ ಹೇಳ್ಬಿಡ್ತೀನಿ ಅಂತ. ಆ ದಿನ ನನಗೆ ಇನ್ನೊಂದು ನಾಲ್ಕ ಇದೆ, ನಾನು ತುಂಬ ಟಯರ್ಡ್ ಆಗಿದೆ. ನಾನು ಹೇಳ್ದೆ ನಾನು ಮೂವಿ ನೋಡ್ತೀನಿ, ಅದೇ ನಿದ್ರೆ ಬಂದರೆ ನಾನು ಓಡ್ಬಿಡ್ತೀನಿ ಅಂತ ಹೇಳ್ದೆ. ಅವನು ಫುಲ್ ಟೆನ್ಷನಲ್ಲಿದ್ದ, ಫ್ರೆಂಡೇ ಅವನು. ಬಟ್ ಆ ಕ್ರಿಟಿಕ್ ಇರಲೇಬೇಕು. ಆ್ಯಸ್ ಎ ಪ್ರೊಡ್ಯೂಸರ್ ನಾನು ಹೇಳಿದೆ ಇಲ್ಲ ಇದು ಚೆನ್ನಾಗಿರಬೇಕಂತ. ಹೋಗಿ ಪಿಕ್ಚರ್ ನೋಡಿದೆ, ಆ ಸ್ಟೈಲು, ಶೂಟಿಂಗ್ ಸ್ಟೈಲಲ್ಲಿ, ಆ ಥಾಟ್ ಇಲ್ಲಿ ಒಂದೊಂದು ಈಚ್ ಸೀಕ್ವೆನ್ಸಲ್ಲಿ ಥಾಟ್ ಇರುತ್ತೆ. ಆ ಥಾಟ್ ಒಳ್ಳೆ ಒಂದು ಮೆಸೇಜ್ ಇದೆ, ಥಾಟ್ ಇದೆ. ಆ ಶೂಟಿಂಗ್ ಸ್ಟೈಲ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಫುಲ್ ಅದು ಈ ಪಿಕ್ಚರಲ್ಲಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಎ ಬಾಲಿವುಡ್ ಪರ್ಸನ್ ನಾನು ತುಂಬ ಪಿಕ್ಚರ್ಗಳು ನೋಡಿದ್ದೀನಿ, ಬಟ್ ಈ ಪಿಕ್ಚರ್ ಸ್ವಲ್ಪ ಡಿಫ್ರೆಂಟ್ ಇದೆ, ಈ ಮೂವಿ ಸ್ವಲ್ಪ ಡಿಫ್ರೆಂಟ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದೇ ಲೊಕೇಶನ್ ಆಲ್ಮೋಸ್ಟ್ ಕುಡ್ಲ ಬಚ್ಪೆ ಮೂಡಿರ್ಪು ಅವೇ ರೇಂಜ್ ಕರಾವಳಿ ಕಥೆಯ ಓ ಕರಾವಳಿದ ಕಥೆನ ಇಜ್ಜಿ ವಿಭಿನ್ನ ಅದುಂಡು ಕರಾವಳಿ ಕಥೆ ಯಾವ ಒಂದು ಇಜ್ಜಿ ನಾರ್ಮಲ್ ಉಂಡು. ಓಕೆ, ವಿಭಿನ್ನ ಕಥೆ ಹೆಂಗೆ ಗೊತ್ತಿದೆ ಬಾಕಿ ಪಿಕ್ಚರ್ ನಮ್ಮೆಟ್ಟು ರೆಡ್ ಟೈಟಲ್ ಉಂಟು. ಸೆಕೆಂಡ್ ಟೈಟಲ್ ಹೆಚ್ಚಿನ ಒಂದು 100 ಗೊತ್ತಾ ಟೈಟಲ್. ನಮ್ಮ ಫಸ್ಟ್ ಟೈಟಲ್ ದಾಯ್ ಇತ್ತಿನ ಒಂದು ರೀಸನ್ ಉಂಟು, ಸೆಕೆಂಡ್ ಟೈಟಲ್ ಸೊ ಅವು ಒಂದು ಸಸ್ಪೆನ್ಸ್. ಓಕೆ, ಸೊ ಎಕ್ಸಾಕ್ಟ್ ಕ್ಯಾರೆಕ್ಟರ್ ಏನು ಅಂತ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ದೆನ್ ಒಂದೇ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಒಂದು ಏನು ಹೇಳೋದು, ಒಂದು ಇನ್ನೋಸೆಂಟ್ ಆಗಿರೋ ಒಂದು ಹುಡುಗಿ, ಅವಳ ಲೈಫಲ್ಲಿ ಏನೇನು ಇಶ್ಯೂಸ್ ಬರುತ್ತೆ. ಓಕೆ, ಆ್ಯಂಡ್ ಈ ಮೂವಿಯಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಈ ದಿಸ್ ಎಂಟೈರ್ ಮೂವಿಯಲ್ಲಿ, ಅಷ್ಟು ಹೇಳಬೇಕು. ಯಾಕಂದರೆ ಇವಾಗ ನಾನು ಅದರದ್ದು ಏನು ಎಸೆನ್ಸ್ ಇದೆ ಅದನ್ನು ನಾನು ರಿವೀಲ್ ಮಾಡಿದ್ದೇನೆ. ದೇರ್ ಇಸ್ ನೋ ಪಾಯಿಂಟ್ ವಾಚಿಂಗ್. ಹಳ್ಳಿ ಹುಡುಗಿಯ ಪೇಟೆ ಹುಡುಗಿಯ? ಯಾವುದು ಹಳ್ಳಿ ಹುಡುಗಿಯ ಪೇಟೆ ಹುಡುಗಿಯ? ಏನು ಅನ್ಸುತ್ತೆ ಸಿನಿಮಾದಲ್ಲಿ ನಾರ್ಮಲ್ ಹುಡುಗಿ, ಸರ್ ಮಿಡಲ್ ಕ್ಲಾಸ್. ಮಿಡಲ್ ಕ್ಲಾಸ್. ಇಲ್ಲ, ಈ ಪಿಕ್ಚರ್ದಲ್ಲಿ ನಾವು ಜನರಲಿ ಏನಂತಾರೆ, ಒಂದು ಚಿಕ್ಕ ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ಮೂವಿ ಮಾಡುವಾಗ ಆ ಕ್ಯಾರೆಕ್ಟರ್ ಮರ್ತೋಗ್ಬಿಡ್ತೀವಿ. ಆದರೆ ಇವ್ರು ಬಂದ್ಬಿಟ್ಟು ಎಲ್ಲ ಕ್ಯಾರೆಕ್ಟರ್ ಚಿಕ್ಕ ರೋಲ್ ಇದ್ರು ಅದು ಆ್ಯಕ್ಚುಲಿ ಅದು ದೊಡ್ಡ ರೋಲ್ ಅವರು. ಅದು ನಿಮ್ಗೆ ಗೊತ್ತಾಗುತ್ತೆ. ತುಂಬ ಜನ ಇದ್ದಾರೆ ಈಗ, ಬರೀ ಹೀರೋ ಇಲ್ಲ, ಇನ್ನು 2-3 ಕ್ಯಾರೆಕ್ಟರ್ಗಳು ಇದ್ದಾರೆ. ಅದು ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಬ್ಬರಿದ್ದಾರೆ, ಅವ್ರದ್ದು ಕ್ಯಾರೆಕ್ಟರ್ ಆ್ಯಕ್ಚುಲಿ ನನಗೆ ಶೈಲೇಶ್ರೀನ ಫಸ್ಟ್ ಟೈಮ್ ನೋಡುವಾಗ ಆ್ಯಕ್ಟಿಂಗ್ ಮಾಡ್ತಾರೆ. ಪಿಕ್ಚರ್ ನೋಡಾದ್ಮೇಲೆ ಗೊತ್ತಾಯಿತು ಇವ್ರದ್ದು ಆ್ಯಕ್ಚುಲಿ ದೊಡ್ಡ ಒಳ್ಳೆ ಸ್ವಿಚ್ ಇದೆ, ಕ್ಯಾರೆಕ್ಟರ್ ರೋಲ್ ಇದೆ. ಅದನ್ನು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಬರೆದಿದ್ದಾರೆ. ರಿಟನ್ ಬೈ ತೇಜಸ್ ಪೂಜಾರಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಕ್ಚುಲಿ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅದೆಲ್ಲ ನೋಡಿದ್ದಾರೆ, ಎವ್ರಿ ಪಾಯಿಂಟ್ ಪಿನ್ ಪಾಯಿಂಟ್ ಮಾಡಿದ್ದಾರೆ. ಬೇಸಿಕ್ಲಿ ದಾದಪ್ಪನಾಗ ನಿಂಗ ಮನಸ್ಸು ನಿಕ್ಲು ಮರತ್ಕೋತ ಕ್ವಶನ್ ದಾದಪ್ಪನಾಗ ಒಂದು ಕ್ಯಾರೆಕ್ಟರ್ ಒಂದು ಆರ್ಟಿಸ್ಟ್ ಪಾಡು ಪಂಪಿನ ಒಂದು ಸಿನಿಮಾ ಪಕ್ಕಡೆ ಪಾಡು ಕೊಡ್ತೇವೆ. ಬಟ್ ಈ ಸಿನಿಮಾಡ್ ವಾವ ಕ್ಯಾರೆಕ್ಟರ್ ವಾವ ಆರ್ಟಿಸ್ಟ್ ಅನ್ನ ಪಾಡ್ದನ ಆ ಪ್ರತಿ ಓರಿನ ಆರ್ಟಿಸ್ಟ್ ನ ರೋಲ್ ಅವಾರ್ಡ್ ಅವು ಕ್ಲಿಯರ್ಲಿ ಅದು ಐತ ಥ್ರೆಡ್ ಎಂಚಿನ ಬೋರ್ಡ್ ಏತ್ ಬೋರ್ಡ್ ಯೂಸೇಜ್ ಮಂತದ್ದು ಸಿನಿಮಾ ಮಂತದ್ದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು,
ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.